बोलो कांग्रेस पार्टी के बाबा साहेब अंबेडकर साहेब्ರಿಗೆ ಆತ್ಮೀಯ ಮುಳಬಾಗಿಲು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳೇ, ಇವತ್ತಿನ ದಿವಸ ಏನು ಭಾರತೀಯ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪಕ್ಷದಿಂದ ಮುನ್ರಾಜರವರು ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಉಪಾಧ್ಯಕ್ಷರಾಗಿ ಕಿರಣ್ ಕುಮಾರ್ ಆಯ್ಕೆಯಾಗಿದ್ದು, ಮತ್ತು ಪವನ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಇವರನ್ನು ಗೆಲ್ಲಿಸಿದ್ದಕ್ಕೆ ಓಟ್ ಹಾಕಿದಂಥ ಮತ ಬಾಂಧವರಿಗೆ, ಯುವಕರಿಗೆ ಇದು ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರಲು ಮುನ್ಸೂಚನೆ ಅಂತ ಹೇಳ್ತೀವಿ. ಈ ಒಂದು ಯೂತ್ ಕಾಂಗ್ರೆಸ್ ಯುವಕರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ತರಲಿಕ್ಕೆ ಇದೊಂದು ಮುನ್ಸೂಚನೆ ಅಂತ ಹೇಳ್ಬೋದು. ನಮ್ಮ ತಾಲೂಕಿನಲ್ಲಿ ಯಾರೇ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ತಗೊಂಡು ಬಂದರೆ ಆ ಟಿಕೆಟ್ ಕೊಟ್ಟವ್ರಿಗೆ ಅಭೂತಪೂರ್ವವಾದಂಥ ಒಂದು ಮೆಜಾರಿಟಿಯನ್ನು ಕೊಟ್ಟು ಜೈಗಳಿಸ್ತಾರೆ ಅಂತ ಹೇಳ್ತಾ ಈ ಒಂದು ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಜೈ, ಯೂತ್ ಕಾಂಗ್ರೆಸ್ಗೆ ಜೈ. ಇವತ್ತು ಏನು ಯೂತ್ ಕಾಂಗ್ರೆಸ್ ಎಲೆಕ್ಷನು ನಡೆಯಿತೋ ಅದರಲ್ಲಿ ನಮ್ಮ ಮುನ್ರಾಜು, ಕಿರಣ್ ಎಲ್ಲ ಚುನಾಯಿತರಾಗಿ ಪವನ್ ಕುಮಾರ್ 3 ಜನ ಚುನಾವಣೆಯಾಗಿ ಭಾಗವಹಿಸಿ ಗೆದ್ದಿದ್ದಾರೆ. ಅಧ್ಯಕ್ಷರಾಗಿ ಮುನ್ರಾಜು ಗೆದ್ದು, ಉಪಾಧ್ಯಕ್ಷ ಪವನ್ ಕುಮಾರ್ ಮತ್ತು ಕಿರಣ್ಗೆ ಚುನಾಯಿತರಾಗಿದೆ. ಟೌನ್ ಬ್ಲಾಕ್ನಿಂದ ವೇಣು ಕುಮಾರ್ಗೆ ಉಪಾಧ್ಯಕ್ಷರಾಗಿ ಗೆದ್ದಿದ್ದಾರೆ. ಇವ್ರಿಗೆಲ್ಲ ಅಭಿನಂದಿಸ್ತಾ, ಯುವ ಕಾಂಗ್ರೆಸ್ ಚುನಾವಣೆ ಭಾಗವಹಿಸಿ ಕೊರೋನಾ ಟೈಮಲ್ಲಿ ಕೂಡ ಅತಿ ಹೆಚ್ಚಿಗೆ ಮತದಾನ ಮಾಡಿ ಆನ್ಲೈನ್ ಮುಖಾಂತರ ವೋಟಿಂಗ್ ಮಾಡಿ ನಮ್ಮ ಯುವ ಕಾಂಗ್ರೆಸ್ ಸಿಸ್ಟಮಲ್ಲಿ ಆನ್ಲೈನ್ ಮುಖಾಂತರ ವೋಟ್ ಮಾಡಿದ್ವಿ. ಯಾವುದೇ ಕಾರಣ ಕೊರೋನಾದಲ್ಲಿ ತೊಂದರೆ ಆಗಬಾರ್ದು, ಎಲೆಕ್ಷನ್ ಮಾಡಿದ್ವಿ, ಮತದಾನ ದೈಹಿಕ ಅಂತರ ಇದು ಮಾಡಬೇಕು ಅಂತ ಡಿಜಿಟಲ್ ಇದರಲ್ಲಿ ಮಾಡಿದ್ದಾರೆ. ನಮ್ಮ ರಾಹುಲ್ ಗಾಂಧಿ ಒಂದು ಒಳ್ಳೆಯ ಪದ್ಧತಿ ಮಾಡಿದ್ದಾರೆ. ಇದಕ್ಕೆ ಅಭಿನಂದಿಸ್ತಾ ಇದ್ದೀವಿ. ಎಲ್ಲ ಚುನಾವಣೆ ಆಗಿರೋ ನಮ್ಮ ಮಿತ್ರರಿಗೆಲ್ಲರಿಗೂ ಅಭಿನಂದಿಸ್ತಾ, ಇವತ್ತೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಗಾರ್ಲ್ಯಾಂಡ್ ಮಾಡಿಬಿಟ್ಟು ನಾವು ಒಂದು ಸಂಕಲ್ಪ ಮಾಡ್ಕೊಂಡಿದ್ವಿ ಎಲ್ಲ ಯುವ ಕಾಂಗ್ರೆಸ್ ಮಿತ್ರರು. ಇವತ್ತು ಮುಂದಿನ ಚುನಾವಣೆ ಕಾಂಗ್ರೆಸ್ ಅಸೆಂಬ್ಲಿಯಲ್ಲಿ ಏನು ಯಾರಿಗೆ ಟಿಕೆಟ್ ಕೊಡಲಿ ಕಾಂಗ್ರೆಸ್ ಸಿಂಬಲ್ ಮೇಲೇ ಗೆಲ್ಲಿಸಬೇಕು ಅಂತ ಎಲ್ಲ ಪ್ರತಿಜ್ಞೆ ಮಾಡಬೇಕಂತ ನಿರ್ಣಯ ಮಾಡಿಕೊಂಡು ಇವ್ರಿಗೆಲ್ಲ ನಮ್ಮ ಇವಾಗ ಚುನಾವಣೆ ಆಗಿರೋಂಥ ಮುನ್ರಾಜು ಮತ್ತು ವೇಣು, ಕಿರಣ್ಗೂ, ಇವ್ರಿಗೆಲ್ಲ ಪವನ್ಗೂ ಎಲ್ಲ ಸೂಚನೆ ಕೊಡ್ತಾ ಇದ್ವಿ. ಎಲ್ಲ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಿ ಮುಂದಿನ ಚುನಾವಣೆ 15,000ದಿಂದ 20,000 ಓಟು ಯೂತ್ ಕಾಂಗ್ರೆಸ್ಸಿಂದ ಬರ್ತಾರೆ. ಮೊನ್ನೆ ಏನು MP ಎಲೆಕ್ಷನಲ್ಲಿ ಎಡವಟ್ಟಾಗಿತ್ತು, ಹೆಚ್ಚು ಕಡಿಮೆ ಯುವ ಮುಖಂಡರು, ಯುವ ಹುಡುಗರು ಮೋದಿ ಅಂತ ಹಾಕಿದ್ರು. ಅದನ್ನು ಇಲ್ಲಿ ಪ್ರೂವ್ ಮಾಡ್ತೀವಿ, ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಅನ್ನೋದು ಇವತ್ತೇ ಪ್ರೂವ್ ಮಾಡಿದ್ದೀವಿ. ಅತಿ ಹೆಚ್ಚಿಗೆ ಮೆಂಬರ್ಶಿಪ್ಪು ಆಗಿದೆ. 3,500 ಇದು ಮೆಂಬರ್ಶಿಪ್ ಆಗಿದ್ರೆ ಪ್ರಥಮ ಮೆಂಬರ್ಶಿಪ್ ಬಂದು 17,500 ಆಗಿದೆ. 3,500 5 ಮೆಂಬರ್ಶಿಪ್ಗೆ ಒಬ್ಬರು ಚುನಾವಣೆ ಆಗ್ತಾರೆ, ಆ್ಯಕ್ಟಿವ್ ಮೆಂಬರು. ಆ ಆ್ಯಕ್ಟಿವ್ ಮೆಂಬರ್ 3,500 ಆಗಿದೆ ಮುಳಬಾಗಿಲು ತಾಲೂಕಲ್ಲಿ. ಇದಕ್ಕೋಸ್ಕರ ಎಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಲ್ಲಿ ಅತಿ ಹೆಚ್ಚಿಗೆ ಓಟು ಯುವಕರು ಕೊಡ್ತಾರೆ ಅನ್ನೋದನ್ನು ವಿಶ್ವಾಸಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಬೋಲೋ ಭಾರತ್ ಮಾತಾ ಕೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೆ. ಇವತ್ತಿನ ದಿನ ಈ ಒಂದು ವೇದಿಕೆ ನನಗೆ ಕೊಡಬೇಕು ಅಂದರೆ ಮುಖ್ಯವಾಗಿ ನಮ್ಮ ಯುವ ಜನತೆ, ಮಹಿಳೆಯರಾಗ್ಬೋದು, ಹೆಣ್ಮಕ್ಳಾಗ್ಬೋದು ಮತ್ತು ಯುವಕರಾಗ್ಬೋದು ನನಗೆ ಒಂದು ಅಧಿಕಾರವನ್ನು, ಒಂದು ಹುದ್ದೆಯನ್ನು ನೀಡಿದ್ದಾರೆ. ನಾನು ನಮ್ಮ ಕಾಂಗ್ರೆಸ್ ಪಕ್ಷ ಏನು ಆಜ್ಞೆ ನೀಡುತ್ತದೋ ಆಜ್ಞೆ ಪ್ರಕಾರ ನಾನು ಮುಂದುವರಿಸ್ತೇನೆ. ಕಾಂಗ್ರೆಸ್ಸನ್ನು ಪ್ರತಿಯೊಂದು ಅಲ್ಲಿ ಬೂತ್ ಮಟ್ಟದಲ್ಲಿ ನಾವು ಸಂಘಟನೆ ಮಾಡೋದನ್ನು ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟು ಮುಂದೆ ಬರುವ ಚುನಾವಣೆ, ಪ್ರತಿಯೊಂದು ಚುನಾವಣೆಯಲ್ಲಿ ನಮ್ಮ
ಯುವಕರ ಕಡೆಯಿಂದ ಪ್ರತಿಯೊಂದು ಹಳ್ಳಿಯಿಂದನೂ ಸಹ ನಾವು ಕಾಂಗ್ರೆಸ್ಸಲ್ಲಿ ಮೆಜಾರಿಟಿ ತರಿಸೋ ಜವಾಬ್ದಾರಿ ನಾವು ವಹಿಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ ಬೋಲೋ ಭಾರತ್ ಮಾತಾ ಕಿ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಎಲ್ಲ ಮುಳಬಾಗಿಲು ತಾಲೂಕು ಬ್ಲ್ಯಾಕ್ ಯುವಕರಿಗೂ ಮೊದಲಾಗಿ ಧನ್ಯವಾದ ಹೇಳ್ತೀನಿ. ಮೊದಲೇ ಬಾರಿ ನಾವು ಹೇಳ್ಬೇಕಂದ್ರೆ ಇದಕ್ಕೆ ನನಗೆ ತುಂಬ ಯುವಕರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಮತ ಹಾಕಿ. ಇದು ಬಂದುಬಿಟ್ಟು ನಾನು SC ST ವೈಸ್ ಪ್ರೆಸಿಡೆಂಟ್ ಆಗಿ ಮುಳಬಾಗಿಲು ತಾಲೂಕು ಬ್ಲ್ಯಾಕ್ಗೆ ಗೆಲ್ತಿದ್ದೀನಿ. ಇದಕ್ಕೆಲ್ಲ ದೊಡ್ಡವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಜೈ ಬೋಲೋ ಕಾಂಗ್ರೆಸ್ ಪಾರ್ಟಿಗೆ, ಜೈ ಬೋಲೋ ಸೋನಿಯಾ ಗಾಂಧಿಗೆ, ಜೈ ಬೋಲೋ ರಾಹುಲ್ ಗಾಂಧಿಗೆ, ಜೈ ಬೋಲೋ KH ಮುನಿಯಪ್ಪಗೆ. ಇಲ್ಲಿನ ಹಿರಿಯ ನಾಯಕರು, ಕಾಂಗ್ರೆಸ್ ಹಿರಿಯ ಮುಖಂಡರು, ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ, ನಮ್ಮ ಬ್ಲ್ಯಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಆನಂದ್ ರೆಡ್ಡಿ ನೇತೃತ್ವದಲ್ಲಿ, ಹಾಗೂ ತಾಲೂಕಿನ ಎಲ್ಲ ಯುವ ಜನತೆ, ಯುವಕ ಮಿತ್ರರಾಗ್ಬೋದು, ಯುವತಿಯರಾಗ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾರ್ಥಿನಾಗಿರ್ಬೋದು, ಎಲ್ಲರೂ ಸಹ ಇವತ್ತು ಏನು ಕಾಂಗ್ರೆಸ್ ಪಕ್ಷ ಮುಳಬಾಗಿಲು ತಾಲೂಕಲ್ಲಿ ಇದೆಯಾ ಇಲ್ವಾ ಅನ್ನೋದಕ್ಕೆ ಇದು ಮುನ್ಸೂಚನೆ. ಇದು ಭಾಳಷ್ಟು ಜನ ಇಲ್ಲಿದ್ದು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅವ್ರು ಇವತ್ತೇನು ಅಂತ ನಮ್ಮ ಯುವಕ ಮಿತ್ರರಾದಂಥ ಜಯಗಳಿಸಿರ್ತಕ್ಕಂಥ ಮೊದಲನೇದಾಗಿ ಆವಣಿ ಬ್ಲಾಕ್ ಆಗಿ ನಮ್ಮ ಮುನ್ರಾಜು ಅವರು ಅಧ್ಯಕ್ಷ ಆಗಿದ್ದಾರೆ, ಜೊತೆಗೆ ವೈಸ್ ಪ್ರೆಸಿಡೆಂಟ್ ಆಗಿ ಕಿರಣ್ ಆಗಿದ್ದಾರೆ, ಮತ್ತು SC ST ಬ್ಲಾಕಲ್ಲಿ ನಮ್ಮ ವೇಣುಕುಮಾರ್ ಅಧ್ಯಕ್ಷ ಆಗಿದ್ದಾರೆ. ಅವರ ಜೊತೆಗೆ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಕಿರಣ್ ಒಬ್ಬರು ಮತ್ತು ಪವನ್ ಇವರು ಸಹ ಗೆದ್ದಿರ್ತಕ್ಕಂಥ ವಿಷಯ ಇಷ್ಟೇ. ಅದೇ ಜೊತೆಗಾಗಿ ನಮ್ಮ ಜನರಲಲ್ಲಿ ಅತಿಕೆಂಬು ಅವರು ಕೂಡ ಜಯಗಳಿಸಿದ್ದಾರೆ. ಅವ್ರು ದರ್ಗಾ ಹತ್ರ ಹೋಗಿದ್ರೆ ಮೋಸ್ಟ್ಲಿ ಬರ್ಬೋದು. ಇನ್ನು ಸಮಯ ಕಡಿಮೆ ಇರೋದ್ರಿಂದ ನಮಗೆ ಇದು ಬೇರೆ ಪ್ರೋಗ್ರಾಮ್ ಇದೆ, ಅದರಿಂದ ಇವ್ರ ಕೈಲಿ ಒಂದು ಗಾರ್ಲ್ಯಾಂಡ್ ಮಾಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇವತ್ತು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಏನು ಇವರು ಜಯಗಳಿಸಿದ್ದಾರೆ, ಇವರು ಹಿರಿಯ ಮಾತಿಗೆ ತಕ್ಕಂತೆ ಇಲ್ಲಿನ ಎಲ್ಲ ಕಾಂಗ್ರೆಸ್ ಮುಖಂಡರ ಲೆಕ್ಕಾಚಾರದಲ್ಲಿ ಅನುಗುಣವಾಗಿ ನಡ್ಕೊಂಡು ಹೋಗಿದ್ದಲ್ಲಿ ಇವ್ರಿಗೆ ಒಳ್ಳೆಯ ಭವಿಷ್ಯತ್ತಿರುತ್ತೆ. ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ ಆಗಿರ್ಬೋದು, ನಾಳೆ TPS ಆಗ್ಬೋದು, ಇಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗ್ಬೋದು, ಅಂಥ ಅವಕಾಶ ಅವ್ರಿಗಿದೆ. ಅದನ್ನು ಉಟ್ಕೊಳ್ಳೋದು ಬಿಟ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಮ್ಮ ಧ್ಯೇಯ ಒಂದೇ, ಕಾಂಗ್ರೆಸ್ ಪಕ್ಷ. ಈಗ ನಮ್ಮ ಮಾರಪ್ಪ ಅವರು, ನಮ್ಮ ಬಾಬು ಅವರು ಹೇಳ್ತಾಯಿದ್ರು, ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆಗಳು ಇನ್ನೂ 2.5 ವರ್ಷ ಇದೆ, ತೊಂದರೆ ಇಲ್ಲ. ಆಗ ಇಲ್ಲಿನ ಲೋಕಲ್ ಯಾರೇ ಆಗಿರ್ಬೋದು ಒಬ್ಬರನ್ನು ಚುನಾವಣೆಗೆ ಆಯ್ಕೆ ಮಾಡಿದಲ್ಲಿ ಅವ್ರ ಪರವಾಗಿ ನಾವು ದುಡಿತೀವಿ, ಕೆಲಸ ಮಾಡ್ತೀವಿ. ನಾವು ಮುಸಿರು ಪ್ರಾಣ ಇರೋದೇ ಕಾಂಗ್ರೆಸ್. ಇಷ್ಟು ಹೇಳಿ 2 ಮಾತನ್ನು ಮುಗಿಸಿದ್ದೆ. ಜೈ